ಮಂಗಳೂರಿನ ಟೋಕಿಯೋ ಮಾರ್ಕೆಟ್ನಲ್ಲಿರುವ ಸಾಗರ್ ವೆಡ್ಡಿಂಗ್ ಎನ್ನುವ ಬಟ್ಟೆ ಅಂಗಡಿಯೊಂದಕ್ಕೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳೆಂದು ಹೇಳಿಕೊಂಡು ಬಂದಂತಹ ಮೂವರು ಹಣ ನೀಡುವಂತೆ ಬ್ಲಾಕ್ ಮೇಲ್ ಮಾಡಿದ್ದು ಮೂವರನ್ನ ಬಂಧಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಬಂಧಿತ ಆರೋಪಿಗಳನ್ನ ಮಂಗಳೂರಿನ ದೀಪಕ್ ರಾಜೇಶ್ ಕುವೆಲ್ಲೋ, ತೌಸಿಫ್ ಕಲಂದರ್ ಮತ್ತು ರಿಯಾಜ್ ಎಂದು ಹೆಸರಿಸಲಾಗಿದ್ದು ಅಂಗಡಿ ಮಾಲಕ ಅಬ್ದುಲ್ ರಹಿಮಾನ್ ಎಂಬುವರು ಬಂದರು ಠಾಣೆಗೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಎಂದರು. ತಾವು ಪಾಲಿಕೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಂಡು ಲಾಕ್ಡೌನ್ ವೇಳೆ ಅಂಗಡಿ ತೆರೆದಿರುವುದಕ್ಕೆ 50,000 ರೂಪಾಯಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಒಪ್ಪದೇ ಇದ್ದಾಗ ಎಲ್ಲ ಸರಿ ಮಾಡುವುದಾಗಿ ಹೇಳಿ 10,000 ರೂಪಾಯಿ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಬಳಿಕ ಶಂಕೆಗೊಂಡ ಮಾಲಕರು ಪೊಲೀಸರಿಗೆ ದೂರನ್ನು ನೀಡಿದ್ದು ಇದೀಗ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಕಮಿಷನರ್ ಹೇಳಿದರು. ಇನ್ನು ಕೊರೋನಾ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಅಂಗಡಿಯನ್ನ ತೆರೆದಿಟ್ಟು ವ್ಯಾಪಾರ ಮಾಡಿದ ಕಾರಣಕ್ಕೆ ಎಪಿಡೆಮಿಕ್ ಆಕ್ಟ್ ಪ್ರಕಾರ ಮಾಲಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ವಿವರಿಸಿದರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ ಉತ್ತರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಏನಂದ್ರೆ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಂತಂದು ಹೇಳಿಕೊಂಡು ಬಂದಂತ ಒಂದು 3 ಜನ ನೀವು ಬಟ್ಟೆ ಅಂಗಡಿ ಓಪನ್ ಮಾಡಂಗಿಲ್ಲ, ಓಪನ್ ಮಾಡಿರೋದು ವೈಲೇಷನ್ ಆಗುತ್ತೆ ಅಂತ ವಿಡಿಯೋ ಮಾಡಲಿಕ್ಕೆ ಮತ್ತೆ ಫೋಟೋಗ್ರಾಫ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನ ರೆಜಿಸ್ಟರ್ ಮಾಡಿದಂಥ ಸಂದರ್ಭದಲ್ಲಿ ಆಯ್ತು ಇವಾಗ ಕೇಸ್ ಆಗೋದು ಅದನ್ನೆಲ್ಲ ತಪ್ಪಿಸಬೇಕು ಅಂದ್ರೆ 50,000 ಕೊಡಿ ಅಂತ ಪ್ರಾಥಮಿಕವಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ನಂತರದಲ್ಲಿ 50,000 ಕೊಡೋಕೆ ಆಗೋದಿಲ್ಲ ಅಂತಂದು ರಿಜಿಸ್ಟರ್ ಮಾಡಿದಾಗ ಆ ಕಡೆ 10,000 ಆದ್ರೂ ಕೊಡಿ ಅಂತಂದು ಡಿಮ್ಯಾಂಡ್ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಇದನ್ನ ನಾವು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಅದ್ರ ಜೊತೆಗೆ ಪೊಲೀಸರಿಗೆ ಕೊಟ್ಬಿಟ್ಟು ಕಂಪ್ಲೇಂಟ್ ಮಾಡಿಸಿ ನಿಮ್ಮ ಅಂಗಡಿ ಲಾಕ್ ಮಾಡಿಸ್ತೀವಿ ಅಂತಂದು ಬೆದರಿಕೆ ಕೂಡ ಹಾಕಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಯಾರು ಅವರು ಅಂತಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಖಾಸಗಿ ವ್ಯಕ್ತಿಗಳು ಅನ್ನುವಂಥದ್ದು ಕಂಡು ಬಂದಿದೆ. ಆ ಖಾಸಗಿ ವ್ಯಕ್ತಿಗಳ ಮೇಲೆ ಒಂದು ಎಕ್ಸ್ಟಾರ್ಷನ್ ಮತ್ತು ಇಂಪರ್ಸನೇಷನ್ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ವಿ. ಇನ್ನೂ ಇಬ್ಬರು ಯಾರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳ ತಂಡ ಪ್ರಯತ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಕಂಪ್ಲೇನೆಂಟೇ ಹೇಳೋ ರೀತಿಯಲ್ಲಿ ಸಮಯ ಮತ್ತೆ ಅವರು ಅಂಗಡಿ ಓಪನ್ ಇಟ್ಕೊಂಡಿದ್ದ ಸಮಯ ಏನಿದೆ ಅದು ಗೈಡ್ಲೈನ್ಸ್ ವೈಲೇಷನ್ ಆಗುತ್ತೆ. ಅದರ ಪ್ರಿಟೆಕ್ಸ್ಟ್ ಅಲ್ಲಿ ನಿಯಮ ಬಾಹಿರವಾಗಿ ಅಂಗಡಿಯನ್ನು ಓಪನ್ ಇಟ್ಕೊಂಡಿದ್ದಂತ ಸಂಬಂಧಪಟ್ಟ ಅಂಗಡಿಯವರ ಮೇಲೆ ಕೂಡ ಎಪಿಡೆಮಿಕ್ ಆಕ್ಟ್ ಅಲ್ಲಿ ನಾವೊಂದು ಪ್ರಕರಣವನ್ನು ದಾಖಲು ಮಾಡ್ತೀವಿ.